ಬೆಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಸುರತ್ಕಲ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ 28ನೇ ತಾರೀಕು ಸಂಜೆ 8 ಗಂಟೆ ಸುಮಾರಲ್ಲಿ ಒಂದು 23 ವರ್ಷದ ಫಾಜಿಲ್ ಅನ್ನುವಂಥ ಒಬ್ಬ ವ್ಯಕ್ತಿದು ಹಲ್ಲೆ ಆಗಿತ್ತು. ನಂತರ ಆಸ್ಪತ್ರೆಯಲ್ಲಿ ಡೆತ್ ಡಿಕ್ಲೇರ್ ಆಗಿತ್ತು. ಇದರ ಹಿನ್ನೆಲೆಯಲ್ಲಿ ನಮ್ಮ ತನಿಖಾ ತಂಡಗಳು ಭಾಳ ಶ್ರಮಪಟ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಅಲ್ಲಿ ಸ್ಥಳೀಯ ಪರಿಸ್ಥಿತಿ ಹದಗೆಡದ ರೀತಿಯಲ್ಲಿ ನಾವು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕೂಡ ಒಂದು ಉತ್ತಮ ಬಂದೋಬಸ್ತನ್ನು ಮಾಡಿದ್ದೀವಿ. ಕ್ರಿಮೇಷನ್ ಪ್ರೋಸೆಸ್ ಕೂಡ ಅತ್ಯಂತ ಶಾಂತಿಯುತವಾಗಿ ಎಲ್ಲರ ಸಹಕಾರದಿಂದ ಮುಗಿದಿದೆ. ಪ್ರಕರಣದ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ನಾವು ಒಟ್ಟು ಬೇರೆ ಬೇರೆ ಹಿನ್ನೆಲೆಗಳು ಇರುವಂಥವರು ಮತ್ತು ನಮಗೆ ತನಿಖೆಗೆ ಲೀಡ್ ಆಗುವಂಥದ್ದು, ಆರೋಪಿಗಳ ಅಡೆಗೆ ಕರ್ಕೊಂಡು ಹೋಗುವಂಥ ಸಾಕಷ್ಟು ಸಾಧ್ಯತೆ ಇರುವಂಥ ವ್ಯಕ್ತಿಗಳನ್ನು ನಾವು ವಿಚಾರಣೆಗೆ ಒಳಪಡಿಸಿದ್ವಿ. ಪ್ರಾರಂಭದಲ್ಲಿ 14 ಜನ, ನಂತರದಲ್ಲಿ 21 ಜನ, ನಂತರದಲ್ಲಿ ಮತ್ತೆ ಸುಮಾರು 16 ಜನ, ಒಟ್ಟು 51ಕ್ಕೂ ಹೆಚ್ಚು ಜನರನ್ನು ನಾವು ವಿಚಾರಣೆಯಲ್ಲಿ ಒಳಪಡಿಸಿದ್ವಿ. ಅದರ ಹಿನ್ನೆಲೆಯಲ್ಲಿ ನಮಗೆ CCTV ಫುಟೇಜು, ಅದರಲ್ಲಿ ಸ್ವಲ್ಪ ಕಾರ್ದು ಟ್ರೇಸು ಸಿಕ್ಕಿತ್ತು. ಅದರ ಮೇಲೆ ನಿನ್ನೆ ರಾತ್ರಿ ಕೂಡ ಆ ಕಾರು ಹೋಲಿಕೆ ಇರುವಂಥ ನಿನ್ನೆ ಸಂಜೆಯಿಂದ ಸುಮಾರು ವೈಟ್ ಇಯಾನ್ ಕಾರ್ ಏನಿದೆ ಹುಂಡಾಯಿದು, ಸೊ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬೇಸಿಸ್ ಮೇಲೆ ನಾವು ಸುಮಾರು 8 ವಾಹನಗಳನ್ನು ವಶಕ್ಕೆ ತಗೊಂಡು ಆ ವಾಹನ ಮಾಲೀಕರು ಯಾರಿದ್ದಾರೆ ಅವನ್ನೆಲ್ಲ ನಾವು ವಿಚಾರಣೆಗೆ ಒಳಪಡಿಸುವಂಥ ಹಿನ್ನೆಲೆಯಲ್ಲಿ ನಮಗೆ CCTV ಆಧಾರದಲ್ಲಿ ಸಿಕ್ಕಿರುವಂತಹ ಮಾಹಿತಿ ಮೇರೆಗೆ ಒಂದು ನಿರ್ದಿಷ್ಟ ಗಾಡಿ ಏನಿದೆ ಆ ಗಾಡಿ ಓನರನ್ನು ನಾವು ನಿನ್ನೆ ಸಂಜೆ ಸುರತ್ಕಲ್ ಹೊರವಲಯದಲ್ಲಿ ವಶಕ್ಕೆ ತಗೊಂಡಿದ್ದೀವಿ. ಸೊ ಆ ವ್ಯಕ್ತಿಯನ್ನು ನಿನ್ನೆ ವಶಕ್ಕೆ ತಗೊಂಡ್ಮೇಲೆ ಸಾಕಷ್ಟು ವಿಚಾರಣೆಯನ್ನು ಮಾಡಿದ್ದೀವಿ. ಆತ ವಿಚಾರಣೆಯಲ್ಲಿ ಕೆಲವು ವಿಷಯಗಳನ್ನು ಡಿಸ್ಕ್ಲೋಸ್ ಮಾಡಿದ್ದಾರೆ. ಅಂದರೆ ಇವರಿಂದ ಯಾರು ವಾಹನ ಬಂದು ತೊಗೊಂಡೋದ್ರು, ಮತ್ತು ವಾಹನ ತೊಗೊಂಡೋಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಎಷ್ಟು ಹಣ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಹೇಳಿದರು ಅಂತ ಕೆಲವು ಮಾಹಿತಿಯನ್ನು ಹೇಳಿದ್ದಾರೆ. ಈಗಷ್ಟೇ ಅವನ್ನ ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತೆ ವಶಕ್ಕೆ ಪಡೆಯಲಿದ್ದೇವೆ. ಅದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಅವನ ಹತ್ರ ಪ್ರಶ್ನೆಗಳ ಕೇಳೋದಿದೆ, ಕ್ವಶನಿಂಗ್ ನಡೆಯುತ್ತೆ. ಕ್ವಶನಿಂಗ್ ನಡೆದ ಮೇಲೆ ಈ ಪ್ರಕರಣದ ಯಾರು ಆರೋಪಿಗಳು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ನಿರ್ದಿಷ್ಟ ಮಾಹಿತಿ ಸಿಗುತ್ತೆ. ಈಗಾಗಲೇ ಅವನು ಕೊಟ್ಟಿರುವಂಥ ಮಾಹಿತಿ ಮೇಲೆ ಇತರೆ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಬಂಧಿಸಲಿಕ್ಕೆ ನಮ್ಮ ತನಿಖಾ ತಂಡಗಳು ಆಲ್ರೆಡಿ ಮುಂದುವರೆದಿದೆ. ಆರೋಪಿಗಳಿಗೆ ಈತನಿಗೆ ಲಿಂಕ್ ಇದೆಯಾ? ಜೊತೆಗೆ ಈತನೇ ಕಾರ್ ಓಡಿಸ್ತಾ ಇದ್ನ? ಯಾಕಂದ್ರೆ ನೀವು ಹೇಳಿದ್ರೆ ಈಗ ಓನರ್ ಅಂತ, ಈಗ ಇನ್ನೊಂದು ಬಾಡಿಗೆ ಕೊಟ್ಟಿದ್ನ, ಮತ್ತೆ ಈ ಕಾರ್ ಅಲ್ಲಿಂದ ತಗೊಂಡು ಎಷ್ಟು ದೂರ ಹೋಗಿದ್ನ, ಟೋಲ್ ಹತ್ರ ಏನಾದ್ರು ಹೋಗಿದ್ನ? ನೋಡಿ, ಇವು ಆರೋಪಿಗಳಲ್ಲಿ ಒಬ್ಬ ಆರೋಪಿ ಜೊತೆ ಬಹಳ ಒಳ್ಳೆಯ ಸಂಪರ್ಕದಲ್ಲಿರುವಂಥವ್ರು, ಮತ್ತು ಈ ಹಿಂದೆ ಕೂಡ ಹಲವಾರು ಸಂದರ್ಭಗಳಲ್ಲಿ ಕಾರನ್ನು ತೊಗೊಂಡು ಹೋಗಿರುವಂಥದ್ದು. ಮತ್ತು ಕಾರು ಒಂದು ಲಾರಿ ಇದೆ, 2 ಕಾರ್ಗಳಿದ್ದಾವೆ. ಹಿಂಗೆ ಬೇಕಿದ್ದಾಗ ಬೇರೆಯವ್ರಿಗೆ ಕೊಡುವಂಥದ್ದು ಕೂಡ ಮಾಡ್ತಾರೆ ಅಜಿತ್. ಸೊ ಅವನದು ಇನ್ನೂ ಸಂಪೂರ್ಣ ವಿಚಾರಣೆ ಆಗಬೇಕು. ಯಾಕಂದರೆ ನಿನ್ನೆ ರಾತ್ರಿ ಇಂದ ನಾವನ್ನ ಕರ್ಕೊಂಬಂದಮೇಲೆ ನಾವು ಇನ್ನೂ ಸೂರತ್ಕಲ್ಲಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿದ್ವಿ. ನಿನ್ನೆ ಅಲ್ಲಿ ಮೃತನ ಕುಟುಂಬ ಸದಸ್ಯರಲ್ಲಿ ವಾಸ ಮಾಡ್ತಾರೆ, ಅಲ್ಲಿ ಕೂಡ ಸುಮಾರು ಒಂದು 200-250 ಜನ ಸೇರಿದ್ದಾರೆ ಅಂತ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಾನು ಕೂಡ ಆ ಕಡೆ ಹೋಗಿದ್ದೆ. ಇವತ್ತು ಬೆಳಗ್ಗೆ ಅವ್ರನ್ನ ನಮ್ಮ ಹಿರಿಯ ಅಧಿಕಾರಿಗಳು ಪ್ರಶ್ನೆ ಮಾಡಿದರೆ ನಾನು ಇನ್ನೂ ಅವನ್ನ ಪ್ರಶ್ನಿಸಬೇಕಾಗಿದೆ. ಸೊ ಇನ್ನೂ ಹೆಚ್ಚುವರಿ ಮಾಹಿತಿ ನನಗೆ ಸಿಕ್ಕ ಮೇಲೆ ನಾನು ಖಂಡಿತ ಬ್ರೀಫ್ ಮಾಡ್ತೀನಿ. ಸದ್ಯದ ಮಾಹಿತಿ ಪ್ರಕಾರ ಅವನ ಹತ್ರ ಬಂದು ಕಾರ್ ತೊಗೊಂಡೋದವ್ರು ಯಾರು ಅನ್ನುವಂಥದ್ದು ಮತ್ತು ಇನ್ನೂ ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ತನಿಖಾ ಹಂತದಲ್ಲಿರೋದ್ರಿಂದ ಅದನ್ನು ರಿವೀಲ್ ಮಾಡುವಂಥದ್ದು ಕಷ್ಟ ಆಗುತ್ತೆ. ಮತ್ತು ಎಲ್ಲರೂ ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಮನವಿ ಮಾಡುವಂಥದ್ದು, ಮಾಧ್ಯಮಗಳಲ್ಲೂ ಕೂಡ ಕೆಲವು ಸ್ವಲ್ಪ ಅಡ್ವಾನ್ಸ್ ನ್ಯೂಸ್ ಬ್ರೇಕ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಆರೋಪಿಗಳ ಪತ್ತೆ ಸಮಸ್ಯೆ ಆಗುತ್ತೆ. ಸ್ವಲ್ಪ ಎಲ್ಲರೂ ರಿಸ್ಟ್ರೆಂಟು ಇಟ್ಕೋಬೇಕು. ಇದು ಭಾಳ ಗಂಭೀರ ಪ್ರಕರಣ ಅನ್ನುವಂಥದ್ದು ನಮಗೂ ಗೊತ್ತಿದೆ. ಅದೇ ರೀತಿಯಲ್ಲಿ ಭಾಳ ಶ್ರಮಪಟ್ಟು ಎಲ್ಲ ಮಾಧ್ಯಮದವರು ಕೂಡ ಪ್ರತಿಯೊಂದು ಫಾಲೋಅಪ್ ಮಾಡೋಂಥ ಜವಾಬ್ದಾರಿ ನಿಮಗೂ ಇರುತ್ತೆ. ಬಟ್ ಎಲ್ಲ ಒಂದು ಕಡೆ ತನಿಖೆಗೆ ಅಡ್ಡಿ ಆಗದ ರೀತಿಯಲ್ಲಿ ತಾವುಗಳು ಕರ್ತವ್ಯ ವಹಿಸಬೇಕು ಅಂತ ನಾನು